ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಕೀರ್ತನೆ 139:16 ವಾಕ್ಯ ಹೇಳುತ್ತೆ, ನಾನಿನ್ನು ಭ್ರೂಣವಾಗಿದ್ದಾಗ ನೋಡಿದವು ನಿನ್ನ ಕಣ್ಣುಗಳು, ಪ್ರಾರಂಭವಾಗುವುದಕ್ಕೆ ಮುನ್ನ ನನ್ನ ಆಯುಷ್ಕಾಲ ದಿನಗಳು ಲಿಖಿತವಾದವು, ಅವುಗಳಲ್ಲೊಂದು ತಪ್ಪದೆ ನಿನ್ನ ಪುಸ್ತಕದೊಳು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ನಾನಿನ್ನು ಭ್ರೂಣವಾಗಿದ್ದಾಗ, ಭ್ರೂಣ ಅಂದರೆ ತಾಯಿಯ ಗರ್ಭದಲ್ಲಿ ಅಂಡಾಣು ವೀರ್ಯಾಣು ಸೇರಿದಾಗ ಒಂದು ಭ್ರೂಣ ಜೀವ ರೂಪುಗೊಳ್ಳುತ್ತದೆ. ಹಾಗೆ ರೂಪುಗೊಳ್ಳುವಾಗಲೇ ದೇವಾ ಯೇಸುವೆ ನಿನ್ನ ಕಣ್ಣು ನನ್ನನ್ನು ನೋಡಿತು, ಪ್ರಾರಂಭವಾಗುವುದಕ್ಕೆ ಮೊದಲು ನನ್ನ ಆಯುಷ್ಕಾಲದ ದಿನಗಳು, ನನ್ನ ಆಯುಸ್ಸು ನಾನು ಸೃಷ್ಟಿ ಮಾಡಿದಾಗಿನಿಂದ ಈ ಲೋಕದಲ್ಲಿ ಜೀವಿಸುವ ತನಕ ಇರುವ ನನ್ನ ಆಯುಷ್ಕಾಲದ ದಿನಗಳು ನಿನಗೆ ಗೊತ್ತಿತ್ತು, ಅದೆಲ್ಲವೂ ನಿನ್ನ ಪುಸ್ತಕದಲ್ಲಿ ಲಿಖಿತವಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ನಾವು ನೆನೆಸ್ತೀವಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಏನಾದರೂ ಸಂಭವಿಸಿದಾಗ ಅದು ದೇವರಿಗೆ ಗೊತ್ತಾಗಲ್ವಾ, ದೇವರಿಗೆ ಕಣ್ಣು ಕಾಣಲ್ವಾ, ಕಿವಿ ಕೇಳಲ್ವಾ, ಅದು ಕೇಳಲ್ವಾ, ಇದು ಕೇಳಲ್ವಾ ಅಂತ ನಾವು ಹೇಳ್ತಾ ಇರ್ತೀವಿ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ನನ್ನ ಆಯುಷ್ಕಾಲದ ದಿನಗಳೆಲ್ಲ ನಿನಗೆ ಗೊತ್ತಿತ್ತು ಸ್ವಾಮಿ, ಅದು ನಿನ್ನ ಪುಸ್ತಕದಲ್ಲಿ ಲಿಖಿತವಾಗಿದೆ. ನಾವು ಕೂರುವುದು, ಎದ್ದೇಳುವುದು, ಮಲಗುವುದು, ನಿದ್ದೆ ಮಾಡುವುದು ಎಲ್ಲವೂ ದೇವರಿಗೆ ಗೊತ್ತಿದೆ. ದೇವರಿಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಏನು ಕೂಡ ಸಂಭವಿಸಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಈಗ ನೋಡಿ, ಪುನೀತ್ ರಾಜ್ಕುಮಾರ್ ತೀರಿ ಹೋದ್ರು. ನಾನೇನು ಅವರ ಮೂವಿ ತುಂಬ ನೋಡಿಲ್ಲ. ರಾಜ್ಕುಮಾರ್ ಅಂತೇಳಿ ಒಂದು ಮೂವಿ ಬಂತಲ್ಲ, ಅದೊಂದು ನೋಡಿದ್ದೆ ಇದು ನನ್ನ ಫ್ಯಾಮಿಲಿಯೊಂದಿಗೆ. ಮತ್ತು ನಾನೇನು ಫ್ಯಾನ್ ಹಾಗೆ ಯಾರ ಫ್ಯಾನ್ ಅಂತಿಲ್ಲ, ನನ್ನ ಯೇಸುನೇ ನನ್ನ ಸರ್ವಸ್ವ. ಅದು ಬಿಟ್ಟರೆ ನನಗೆ ಫ್ಯಾನ್ ಅಂತೇನು ಯಾರು ಇಲ್ಲ. ಎಲ್ಲರನ್ನ ಇಷ್ಟ, ಎಲ್ಲರನ್ನೂ ಪ್ರೀತಿಸ್ತೀನಿ, ಎಲ್ಲರನ್ನೂ ಗೌರವಿಸ್ತೀನಿ. ಆದರೆ ಅವರು ತೀರಿ ಹೋದಾಗ ಒಳಗೆ ಏನೋ ಒಂದು ನೋವಾಯಿತು. ಏನೋ ನಮ್ಮವ್ರನ್ನ ಕಳ್ಕೊಂಡೋಗಿದ್ದು, ಏನೋ ನಮ್ಮದು ಏನೋ. ಮತ್ತು ಅವರು ತುಂಬ ಅನಾಥಾಶ್ರಮ ಮಾಡ್ತಿದ್ರು, ವೃದ್ಧಾಶ್ರಮ ನಡೆಸ್ತಿದ್ರು. ಅದೆಲ್ಲ ಕೇಳಿದಾಗ ಒಳಗೆ ಏನೋ ತುಂಬ ನೋವಾಯಿತು. ನನ್ನ ಕೆಲವು ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿದಾಗ ಹೇಳಿದೆ, ನನಗೇನೋ ಒಂಥರ ನೋವಾಗ್ತಾ ಇದೆ, ಪುನೀತ್ ರಾಜ್ಕುಮಾರ್ ಅವರು ತೀರಿ ಹೋಗಿದ್ದು. ನಾನೇನು ಅವ್ರ ಮೂವಿ ಹೆಚ್ಚು ನೋಡಿಲ್ಲ, ಅವ್ರು ಯಾರು ಅಂತ ನನಗೇನು ಅಂತ ಇದ್ದಿಲ್ಲ. ಆ ರಾಜ್ಕುಮಾರ್ ಫ್ಯಾಮಿಲಿ, ಅವರ ಪಾರ್ವತಮ್ಮ ರಾಜ್ಕುಮಾರ್ ಅವರ ಮಗ, ಅವ್ರು ತುಂಬ ಒಳ್ಳೆಯವರು, ತುಂಬ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಸಿನಿಮಾ ಫ್ಯಾಮಿಲಿ ಹಂಗೆ ಗೊತ್ತಿತ್ತೇ ಹೊರತು ಅವ್ರು ಮಾಡೋ ಒಳ್ಳೆ ಕಾರ್ಯಗಳ ಬಗ್ಗೆ ಏನು ನನಗೆ ಗೊತ್ತಿರಲಿಲ್ಲ. ನಾನು ಹೇಳ್ತಿದ್ದೆ ನನ್ನ ಫ್ರೆಂಡ್ಸ್ ಹತ್ರ, ನನಗೇನೋ ತುಂಬ ಫೀಲ್ ಆಗ್ತಾ ಇದೆ. ಆಗ ಅವರು ಸಹ ಹೇಳಿದರು, ಹೌದು ಅವರೇನು ನಮ್ದಲ್ಲ, ಆದರೂ ಫೀಲ್ ಆಗ್ತಾ ಇದೆ, ಏನು ಗೊತ್ತಿಲ್ಲ. ಹಾಗೆ ನಮ್ಮವ್ರನ್ನ ಅನೇಕ ಮಂದಿನ ನಾವು ಕಳ್ಕೊಂಡಿದ್ದೀವಿ, ನಮಗೆ ಫೀಲ್ ಆಗುತ್ತೆ. ಆದರೆ ಪ್ರಿಯರೇ, ದೇವರಿಗೆ ಗೊತ್ತಿಲ್ಲದೆ ಅವರು ಈ ಲೋಕದಿಂದ ಹೋಗಿಲ್ಲ. ದೇವರಿಗೆಲ್ಲ ಗೊತ್ತುಂಟು, ಅವ್ರು ಮಾಡ್ತಾ ಇದ್ದ ಒಳ್ಳೆ ಕಾರ್ಯಗಳು, ನಮ್ಮ ಕುಟುಂಬದವರು ಮಾಡ್ತಾ ಇರೋ ಒಳ್ಳೆ ಕಾರ್ಯಗಳು ಎಲ್ಲ ದೇವರಿಗೆ ಗೊತ್ತುಂಟು. ದೇವರಿಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡುವುದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಹಾಲೆಲೂಯ್ಯ. ಆಗ ನಿಮ್ಮ ಸಾಲದ ಬಾಧೆ, ನಮ್ಮ ಸಾಲದ ಬಾಧೆ, ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿ, ನಮ್ಮ ನಿಂದೆ ಅಪಮಾನಗಳು, ನಮ್ಮ ಟೆನ್ಷನ್ಸ್ಗಳು, ನಮ್ಮ ವೇದನೆಗಳು, ನಮ್ಮ ಸೋಲುಗಳು, ನಮ್ಮ ನಿರಾಶೆಗಳು ಎಲ್ಲವೂ ದೇವರಿಗೆ ಗೊತ್ತುಂಟು. ಎಲ್ಲವೂ ದೇವರಿಗೆ ಗೊತ್ತುಂಟು. ಎಷ್ಟೋ ಮಂದಿ ಹೇಳೋದಿದೆ, ಸಿಸ್ಟರ್ ಸಾಕಾಯ್ತು ಜೀವನ, ಸುಸೈಡ್ ಮಾಡ್ಕೋಬೇಕು ಅಂತಿದ್ದೀನಿ. ನೋ, ದೇವರಿಗೆ ಮಾತ್ರ ನಿಮ್ಮ ಜೀವನ ಸೇರಿದ್ದು. ನಮ್ಮ ಜೀವನ ಯೇಸುವಿಗೆ ಮಾತ್ರ ಸೇರಿದ್ದು. ಅದನ್ನು ತೆಗಿಲಿಕ್ಕಾಗಲಿ ಕೊಲ್ಲಿಕ್ಕಾಗಲಿ ಯಾರಿಗೂ ಅಧಿಕಾರ ಇಲ್ಲ. ಏಕೆಂತ ಹೇಳಿದರೆ ದೇವರ ವಾಕ್ಯ ಹೇಳುತ್ತೆ, 139ನೇ ಕೀರ್ತನೆ 9ನೇ ವಾಕ್ಯ, ನಾನು ಅರುಣನ ರೆಕ್ಕೆಗಳನ್ನೇರಿ ಹಾರಿದರು, ಸಮುದ್ರ ಕಟ್ಟೆ ಕಡೆಗಳಲ್ಲಿ ನಾ ಸೇರಿದರು, ಅಲ್ಲೂ ನನ್ನ ನಡೆಸುವುದು ನಿನ್ನ ಕೈ, ನನ್ನ ಹಿಡಿದಿರುವುದು ನಿನ್ನ ಬಲಗೈ, ಕಾರ್ಗತ್ತಲೆನ್ನ ಕವಿಯಲಿ ಎಂದರು, ಸುತ್ತಲ ಬೆಳಕು ಇರುಳಾಗಲಿ ಎಂದರು, ಕತ್ತಲಲ್ಲಿ ನಿನಗೆ, ಇರುಳು ಹಗಲಾಗಿದೆ ನಿನಗೆ, ಕತ್ತಲು ಬೆಳಕು ಒಂದೇ ನಿನಗೆ, ನನ್ನ ಅಂತರಂಗವನ್ನು ಉಂಟು ಮಾಡಿದಾತ ನೀನೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಹಾಲೆಲೂಯ್ಯ. ನಾವು ಆಕಾಶಕ್ಕೇರಿದ್ದರು, ಪಾತಾಳದಲ್ಲಿ ಉದುಗಿದ್ರು, ದೇವರ ಬಲಗೈ ಹಸ್ತ ನಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ. ಯಾವಾಗಲೂ ದೇವರು ನಮ್ಮ ಜೊತೆಗಿರ್ತಾರೆ, ಯಾವಾಗಲೂ ಯೇಸು ನಮ್ಮೊಂದಿಗಿರ್ತಾರೆ. ಆ ಯೇಸುವಿನ ಮಕ್ಕಳು ನಾವು ಧೈರ್ಯದಿಂದ ಹೇಳುವ. ಅವರು ನಮ್ಮನ್ನು ಯಾವುದೇ ದುಡ್ಡು ಕೊಟ್ಟೋ, ಆಸ್ತಿ ಕೊಟ್ಟೋ, ಹಣ ಕೊಟ್ಟೋ ನಮ್ಮನ್ನು ಕೊಂಡುಕೊಂಡಿಲ್ಲ. ಅವರ ರಕ್ತ
ರಕ್ತವನ್ನು ಚೆಲ್ಲಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ನಾವು ಅವರ ಮಕ್ಕಳು, ನಾವು ಯೇಸುವಿನ ಮುದ್ದು ಮಕ್ಕಳು, ಯೇಸುವಿನ ಸ್ವಕೀಯ ಪ್ರಜೆಗಳು. ಅವರಿಗೆ ಗೊತ್ತುಂಟು ನಮ್ಮ ಜೀವನದಲ್ಲಿ ಏನು ಸಂಭವಿಸ್ತದೆ. ನಿನ್ನ ಮಕ್ಕಳ ಫೀಸ್ ಕಟ್ಟಲಿಕ್ಕಿರೋದು, ನಿನ್ನ ಕುಟುಂಬದ ಸಮಸ್ಯೆಗಳು, ನಿನ್ನ ಜೀವನದಲ್ಲಿ ಆಗುತ್ತಿರುವ ನೋವುಗಳು, ನಿರಾಶೆಗಳು, ವೇದನೆಗಳು, ತೊಂದರೆಗಳು, ತೊಡಕುಗಳು, ಎಲ್ಲ ಏಕಾಂಗಿತನಗಳು, ನಿನ್ನ ಶರೀರದಲ್ಲಿರುವ ಇಂತಹ ಎಲ್ಲ ರೋಗ ಬಾಧೆಗಳು ಸಕಲವು ಯೇಸುವಿಗೆ ಗೊತ್ತುಂಟು. ಏಕೆಂದರೆ ಅವರು ನಿನ್ನನ್ನು ಸದಾ ಅವರ ಬಲಗೈ ಹಸ್ತದಲ್ಲಿ ಇಟ್ಕೊಂಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನೋಡಿ ಪ್ರಿಯರೇ, ಮಳೆ ಬಂದಾಗ ನಾವೆಲ್ಲ ಯಾವುದಾದ್ರೂ ಮರದ ಕೆಳಗೆನೋ ಶೆಲ್ಟರ್ ಕೆಳಗೆನೋ ಓಡಿ ಹೋಗ್ತೀವಿ, ಕೊಡೆ ಹಿಡ್ಕೋತೀವಿ, ಕೊಡೆಗೆ ಓಡ್ತೀವಿ, ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ತೀವಿ, ಏನು ಸಿಗ್ತದೆ ಅದನ್ನ ಇಟ್ಕೊಂಡು ಮುಖ ಹಿಂಗೆ ತಲೆ ಅಟ್ಲೀಸ್ಟ್ ನೆನೆಯದಿದ್ರೆ ಸಾಕು ಅಂತೇಳಿ ಹಾಗೆ ನೋಡ್ತೀವಿ. ಎಲ್ಲ ಪ್ರಾಣಿ ಪಕ್ಷಿಗಳು ಅವರವರ ಗೂಡಿಗೆ ಹೋಗ್ಲಿಕ್ಕೆ, ಗುಹೆಗಳಿಗೆ ಹೋಗ್ಲಿಕ್ಕೆ ತವಕ ಪಡ್ತದೆ. ಆದರೆ ಹದ್ದು ಏನು ಮಾಡ್ತದೆ ಅಂತ ಹೇಳಿದ್ರೆ, ಅದು ಮಳೆ ಬರುವಾಗ ಮೇಲೆ ಕಾರ್ತದೆ, ಇನ್ನೂ ಮೇಲೆ ಕಾರ್ತದೆ. ಆ ಮೋಡದ ಮೇಲೆ, ಮಳೆಯನ್ನು ಸುರಿಸುವ ಮೋಡದ ಮೇಲೆ ಹಾರಿ ಅದು ಆ ಮಳೆಯಿಂದ ಪಾರಾಗ್ತದೆ. ಯಾವಾಗಲೂ ಪ್ರಿಯರೇ, ಯಾವಾಗಲೂ ಸಮಸ್ಯೆಗಳನ್ನು ನೋಡಬಾರ್ದು. ಅದಕ್ಕಿಂತ ಮೇಲಾದದ್ದು ಏನಿದೆ ನನಗೆ ಸಾಧನೆ ಮಾಡೋಕ್ಕೆ ಅಂತ ನೋಡಬೇಕು. ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಿದೆ, ಎಲ್ಲ ಸಮಸ್ಯೆಗಳಿಗೂ ಉತ್ತರವಿದೆ. ದೇವರು ಹೇಳ್ತಾರೆ, ಜಯಿಸ್ಲಿಕ್ಕಾಗದ ಶೋಧನೆಗಳನ್ನು, ನೋವನ್ನು ನಿನಗೆ ಕೊಟ್ಟಿಲ್ಲ ನಾನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ದೇವರಿಗೆ ಎಲ್ಲ ಗೊತ್ತಿದ್ದ ಮೇಲೆ, ದೇವರಿಗೆ ನಮ್ಮ ನಡೆದಾಡುವ, ನಿದ್ರೆ ಮಾಡುವ, ಕೂರುವ, ಮಲಗುವ, ನಾವು ಕೆಲಸ ಮಾಡುವ ಎಲ್ಲವೂ ಯೇಸುವಿಗೆ ಗೊತ್ತಿದ್ದ ಮೇಲೆ ನಾವು ಯಾಕೆ ಟೆನ್ಷನ್ ಮಾಡೋದು? ಆ ಸಮಸ್ಯೆಗಳನ್ನು ಜಯಿಸುವ ಆ ಯೇಸುವಿನ ಕಡೆಗೆ ದಾಹದಿಂದ ಓಡುವ ಪ್ರಿಯರೇ, ದಾಹದಿಂದ ಓಡುವ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನೋಡಿ, ಈ KFC ನಾವೆಲ್ಲ ಇಷ್ಟಪಟ್ಟು ತಿಂತೀವಲ್ಲ, KFC ಗೊತ್ತುಂಟಲ್ಲ, KFC ಚಿಕನ್ ನಾವೆಲ್ಲ ಇಷ್ಟಪಟ್ಟು ತಿಂತೀವಲ್ಲ. ಆ KFC ಮಾಡುವವರು ತುಂಬ ಕಷ್ಟದಲ್ಲಿದ್ದರು. ಒಂದು ಕಾಲದಲ್ಲಿ ಅವರು ಕೆಲಸ ಕಳ್ಕೊಂಡಿದ್ರು. ಅವರಿಗೆ ಗೊತ್ತಿದ್ದಂತಹ ಆ ಮಸಾಲೆಯನ್ನು ಅವರು ಎಲ್ಲ ರೆಸ್ಟೋರೆಂಟ್ಗಳಿಗೆ ಕೇಳಿದ್ರು, ನನಗಿದು ಗೊತ್ತುಂಟು, ಇದು ತುಂಬ ಚೆಂದ ಆಗ್ತದೆ, ಮಾಡೋಣ, ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾಗ ಯಾರು ಅದನ್ನು ಒಪ್ಕೊಳ್ಳಿಲ್ಲ. ಅವರೇ ಸ್ವತಃ ಸ್ಟಾರ್ಟ್ ಮಾಡಿದ್ರು. ಇವತ್ತು ಪ್ರಪಂಚದಾದ್ಯಂತ KFC ಇದೆ. ಹಾಗಾಗಿ ನಾವು ಯಾವ ಸಮಸ್ಯೆಗಳಿದೆಯೋ, ಯಾರು ನಮ್ಮನ್ನು ತಳ್ಳುತ್ತಾರೋ, ಯಾರು ನಮ್ಮನ್ನು ದೂಡ್ತಾರೋ ಅದರ ಹಿಂದೆ ಓಡೋದು ಬೇಡ. ಯೇಸುವಿನ ಹಿಂದೆ ಓಡುವ. ಅವರಿಗೆ ಗೊತ್ತುಂಟು ನಾವು ಏನಾಗಬೇಕು ಅಂತ, ಅವರಿಗೆ ಗೊತ್ತುಂಟು ನಮ್ಮ ಜೀವನ, ಅವರಿಗೆ ಗೊತ್ತುಂಟು ನಮ್ಮ ಸಮಸ್ಯೆಗಳು. ನೋಡಿ, ಸೂಸನ ಅವಳ ಜೀವನದಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಆ ಇಬ್ಬರು ನ್ಯಾಯಾಧೀಶರು ಅವಳ ಮೇಲೆ ವ್ಯಭಿಚಾರದ ಆರೋಪ ಹೊರಿಸಿ ಅವಳನ್ನು ಮರಣದಂಡೆಗೆ ಗುರಿಪಡಿಸಲಿಕ್ಕೆ ನೋಡಿದಾಗ ಅವಳು ಏನು ಮಾಡಲಿಲ್ಲ. ಅವರು ಸುಮ್ಮನೆ ಪ್ರೇಯರ್ ಮಾಡಿದ್ಲು. ಅವಳು ಏನು ದೂರಲಿಲ್ಲ, ದೇವರ ಹತ್ರ ಹೇಳಿದ್ಲು, ನನಗೆ ಇದು ಯಾಕೆ, ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ ಸ್ವಾಮಿ, ನನಗೆ ಏನು ಮಾಡಬೇಕು. ಅವಳು ಸುಮ್ಮನೆ ದೇವರಿಗೆ ಶರಣಾದ್ಲು. ದೇವರು ದಾನಿಯೇಲನೆಂಬ ಯುವಕನನ್ನು, ಪ್ರವಾದಿಯನ್ನು ಕಳುಹಿಸಿ ಮಾತನಾಡಿದ್ರು, ಎಲೇ ಇಸ್ರಾಯೇಲರೇ, ಏನು ತಪ್ಪು ಮಾಡದಂತಹ ಇಸ್ರಾಯೇಲ್ ಕುವರಿಯನ್ನು ಯಾಕೆ ಕೊಲ್ತಾ ಇದ್ದೀರಾ? ಈ ನ್ಯಾಯಾಧೀಶರೇ ಪಾಪ ಮಾಡಿರುವಾಗ ಇವಳನ್ನೇ ಯಾಕೆ ಕೊಲ್ತಾ ಇದ್ದೀರಾ? ದೇವರು ಸೂಸನ್ನಳನ್ನು ಅದ್ಭುತವಾಗಿ ಪಾರು ಮಾಡಿದ್ರು. ದೇವರಿಗೆಲ್ಲ ಗೊತ್ತುಂಟು. ಇವಳನ್ನ ಕೊಲೆಗೆ ಈಡು ಮಾಡಿದ ಆ ನ್ಯಾಯಾಧೀಶರೇ ಕೊಲೆಗೆ ಈಡಾಗ್ತಾರೆ ಪ್ರಿಯರೇ. ಹೌದು, ದೇವರು ನಮ್ಮ ಪಕ್ಷದಲ್ಲಿರುವಾಗ ನಮ್ಮನ್ನು ಎದುರಿಸುವವರು ಯಾರು? ದೇವರೇ ನಮ್ಮೊಂದಿಗೆ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ಅವರೇ ನಮ್ಮ ಕೈ ಹಿಡಿದಿರುವಾಗ ಆ ಕೈಯನ್ನು ಬಿಡಿಸುವವರು ಯಾರು? ನಾವು ಏಕಾಂಗಿ ಆಗುವುದು ಹೇಗೆ? ನಾವು ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವಾಗ ಸರ್ವಶಕ್ತನ ಆಶ್ರಯದಲ್ಲಿ ನಾವು ಸುರಕ್ಷಿತರಾಗಿದ್ದೀವಿ. ಆ ಧೈರ್ಯದಿಂದ, ಆ ಸ್ಥೈರ್ಯದಿಂದ, ಆ ಭರವಸೆಯಿಂದ ಇರುವ, ಹೌದು, ನಾನು ಸರ್ವಶಕ್ತನ ಆಶ್ರಯದಲ್ಲಿ ನಾನು ಸುರಕ್ಷಿತನಾಗಿದ್ದೇನೆ. ನನ್ನ ದೇವರು ನನ್ನೊಂದಿಗಿದ್ದಾರೆ, ನನ್ನ ಯೇಸು ನನ್ನೊಂದಿಗಿದ್ದಾರೆ, ನನ್ನನ್ನು ಅವರು ರಕ್ಷಿಸ್ತಾರೆ, ನನ್ನನ್ನು ಅವರು ಪಾರು ಮಾಡ್ತಾರೆ ಅಂತ ಹೇಳುವ ಆ ಒಂದು ಭರವಸೆ ಪ್ರಿಯರೇ, ಆ ಒಂದು ಭರವಸೆ. ನಿನ್ನ ಕಣ್ಣೀರು ಒರೆಸಲಿಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಮನುಷ್ಯ ಕೊಟ್ಟರೆ ಅಲ್ಪ,
ಏಸು ಕೊಟ್ಟರೆ ಏಸು ಅದಕ್ಕೆ ಹೇಳಿದ್ದು, ನಾನು ಬಂದಿದ್ದು ಜೀವ ನೀಡಲು, ಸಮೃದ್ಧಿಯಾಗಿ ಯಥೇಚ್ಛವಾಗಿ ತುಂಬಿ ತುಳುಕುವಂತೆ. ಜೀವ ಅಂದರೆ ಈ ಶರೀರದಲ್ಲಿರುವ ಜೀವ ಮಾತ್ರ ಅಲ್ಲ ಪ್ರಿಯರೇ, ನಮ್ಮ ಕೆಲಸದಲ್ಲಿ ಜೀವ ತುಂಬಲಿಕ್ಕೆ, ನಮ್ಮ ಆರೋಗ್ಯದಲ್ಲಿ ಜೀವ ತುಂಬಲಿಕ್ಕೆ, ನಮ್ಮ ಆಲೋಚನೆಯಲ್ಲಿ ಜೀವ ತುಂಬಲಿಕ್ಕೆ, ನಮ್ಮ ಕೆಲಸ ಕಾರ್ಯದಲ್ಲಿ ಜೀವ ತುಂಬಲಿಕ್ಕೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಜೀವ ತುಂಬುವುದಕ್ಕೆ, ಅವರ ವಿವಾಹ ಜೀವನದಲ್ಲಿ ಜೀವ ತುಂಬುವುದಕ್ಕೆ, ಎಲ್ಲ ನಮ್ಮ ಬಾಳ ಸಂಗಾತಿ, ಹೆತ್ತವರು, ಸಹೋದರ ಸಹೋದರಿ, ಬಂಧು ಮಿತ್ರಾದಿಗಳು, ರಕ್ತ ಸಂಬಂಧಿಗಳು ಎಲ್ಲರ ಜೀವನದಲ್ಲಿ ಜೀವ ತುಂಬಲಿಕ್ಕಾಗಿ ಯೇಸು ಬಂದಿದ್ದು, ಅದು ಸಮೃದ್ಧಿಯಾಗಿ ನೀಡಲಿಕ್ಕಾಗಿ. ಹೌದು, ಆ ಜೀವವನ್ನು ನಾವು ಗಟ್ಟಿಯಾಗಿ ಇಟ್ಕೊಳ್ಳುವ, ಆ ಪ್ರೀತಿಯನ್ನು ಗಟ್ಟಿಯಾಗಿ ಇಟ್ಕೊಳ್ಳುವ, ಆ ಯೇಸುವಿನ ಹಿಂದೆ ಯೇಸುವಿನಲ್ಲೇ ಓಡುವ. ನೋಡಿ, ಆ ಒಂದು ಭರವಸೆ ಇದ್ದ ಕಾರಣನೇ ನಮ್ಮ ಶಿಷ್ಯಂದಿರು, ಯೇಸುವಿನ 12 ಮಂದಿ ಶಿಷ್ಯಂದರು, ಅದರಲ್ಲಿ ಒಬ್ಬ ಯೂದಾಸ್ ಯೇಸುವನ್ನು ಹಿಡಿದು ಕೊಡ್ಲಿಕ್ಕೆ ಇದು ಮಾಡಿ ಅವನೇ ಸತ್ತೋಗ್ತಾನೆ. ಮತ್ತೆ 11 ಮಂದಿ ಇರ್ತಾರೆ. ಅದರಲ್ಲಿ ಮತ್ತಿಯನೆಂಬ ಒಬ್ಬನನ್ನು ಕೂಡ ದೇವರು ಆರಿಸ್ಕೊಳ್ತಾರೆ. ಚೀಟಿ ಹಾಕಿ ನೋಡಿ ಶಿಷ್ಯಂದಿರ ಮುಖಾಂತರ ಅವನನ್ನು ಆರಿಸ್ಕೊಳ್ತಾರೆ. ಹಾಗೆ ಪ್ರಿಯರೇ, 12 ಮಂದಿ ಶಿಷ್ಯರು ಯೇಸು ಸ್ವಾಮಿ ಸತ್ತು ಸ್ವರ್ಗಾರೋಹಣ ಆದಮೇಲೆ ಕೂಡ ಯೇಸು ನಮ್ಮೊಂದಿಗೆ ಇದ್ದಾರೆ, ಅವರ ನಾಮದಲ್ಲಿ ಅದ್ಭುತಗಳು ಸಂಭವಿಸ್ತದೆ ತೇಳುವ ಒಂದೇ ಒಂದು ಭರವಸೆಯಿಂದ, ಆ ವಿಶ್ವಾಸದಿಂದ ಅವರು ಸುವಾರ್ತೆ ಸಾರಲಿಕ್ಕೆ ಹೋದರು. ಎಷ್ಟೆಲ್ಲ ಅನುಭವಿಸಿದ್ರು. ಪೇತ್ರನ ನೋಡಿ, ಸಂತ ಪೇತ್ರನ ತಲೆ ಕೆಳಗೆ ಮಾಡಿ, ಶಿಲುಬೆ ಮೇಲೆ ತಲೆ ಕೆಳಗೆ ಮಾಡಿ ಕೊಂದಾಕ್ತಾರೆ. ಎಷ್ಟು ವಿಶ್ವಾಸ ಇತ್ತು ಅವರಿಗೆ ನೋಡಿ. ಸತ್ರು ಪರವಾಗಿಲ್ಲ, ನನ್ನ ಯೇಸು ನಾಮಕ್ಕೆ ಮಹಿಮೆ ಆಗಬೇಕು. ಹಾಗೆ ತಲೆ ಕಡಿತಾರೆ, ಓಡುವ ಕುದುರೆಗೆ ಅವ್ರನ್ನ ಕಟ್ಟುತ್ತಾರೆ, ಜೀವಂತವಾಗಿ ಕುತ್ತಿಗೆ ಕಡಿತಾರೆ. ಹಾಗೆಲ್ಲ ಮಾಡಿದ್ರು ಕೂಡ ಅವರು ಯೇಸುವಿಗಾಗಿ ಪ್ರಾಣ ತ್ಯಾಗ ಮಾಡಿದ್ರು. ನನ್ನ ಯೇಸುವಿಗಾಗಿ ನಾನು ಜೀವಿಸ್ತಾ ಇದ್ದೀನಿ ಅಂತ ಹೇಳುವ ಆ ಭರವಸೆ. ಏಕೆಂದರೆ ತಾಯಿಯ ಗರ್ಭದಲ್ಲಿ ನನ್ನನ್ನು ಸೃಷ್ಟಿ ಮಾಡಿದ ದೇವರಿಗೆ ನನ್ನ ಆಯುಷ್ಕಾಲ ತಿಳಿದಿದೆ. ಅದರಲ್ಲಿ ಸಂಭವಿಸುವ ಪ್ರತಿಯೊಂದು ಅವರ ಪುಸ್ತಕದಲ್ಲಿ ಲಿಖಿತವಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹೌದು ಪ್ರಿಯರೇ, ಇವತ್ತು ಎಷ್ಟೋ ಮಂದಿಗೆ ಮದುವೆ ಪ್ರಾಯ ಆದರೂ ಮದುವೆ ಆಗಲಿಲ್ಲ, ಅಳ್ತಾರೆ, ಕೊರಗುತ್ತಾರೆ. ಸಿಸ್ಟರ್, ನನಗಿನ್ನೂ ಮದುವೆ ಆಗಿಲ್ಲ. ಪ್ರಾರ್ಥಿಸಿ, ದೇವರು ನಿನಗೆ ಅಂತ ಒಬ್ಬರನ್ನ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ, ನೀನು ಪ್ರಾರ್ಥಿಸು. ಎಷ್ಟೋ ಮಂದಿಗೆ ಮಕ್ಕಳ ಸೌಭಾಗ್ಯ ಇಲ್ಲ, ನೀನು ಪ್ರಾರ್ಥಿಸು. ಎಷ್ಟೋ ಮಂದಿಗೆ ಇವತ್ತು ಸಾಲದ ಬಾಧೆ. ನಾನು ಅವತ್ತೊಂದು ಸಲನು ಹೇಳಿದ್ದೇನೆ, ಇದು ಯಾವುದೋ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ನೋಡಿ. ಲಾಕ್ಡೌನಲ್ಲಿರುವಾಗ ಯಾರೋ ಏನೇನೋ ಕೊಟ್ಟರು, ತಿಂದ್ವಿ, ಬದುಕಿದ್ವಿ, ಹೇಗೇಗೋ ಏನೇನೋ ಆಯಿತು. ಲಾಕ್ಡೌನ್ ಕಳೆದ ಮೇಲೆ ಬಾಡಿಗೆ ಕಟ್ಟಬೇಕು, EMI ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ಇನ್ನದು ಮಾಡಬೇಕು, ಇನ್ನಿದು ಮಾಡಬೇಕು, ಚೀಟಿ ಕಟ್ಟಬೇಕು. ಅಷ್ಟು ತನಕ ಅದೆಲ್ಲ ಸ್ಟಾಪ್ ಆಗಿತ್ತು. ಎಲ್ಲ ಶುರುವಾಯಿತು. ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಯಿತು. ಎಣ್ಣೆದು ರೇಟು, ಈರುಳ್ಳಿ ಟೊಮೆಟೊ ರೇಟು, ಎಲ್ಲದಕ್ಕೂ ಪ್ರತಿಯೊಂದು ಜಾಸ್ತಿ ಆಯಿತು. ಸಂಬಳ ಮಾತ್ರ ಜಾಸ್ತಿ ಆಗಿಲ್ಲ. ಸಂಬಳ ಮಾತ್ರ ಅದೇ ಸಂಬಳ. ಅದರಲ್ಲೂ ಕೆಲವೊಮ್ಮೆ ಫುಲ್ ಸಹ ಸಿಗೋದಿಲ್ಲ, ಕೆಲವೊಮ್ಮೆ ಅರ್ಧ ಕೂಡ ಸಿಗೋದಿಲ್ಲ. ಅಯ್ಯೋ, ಹೇಗೆ ಬದುಕೋದು ಸ್ವಾಮಿ? ಇಂಥ ಜೀವನ ನನಗೆ ಬೇಕಾ? ಪ್ರೇಯರ್ ಮಾಡಿ 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 ಸಾಕಾಗಿ ಹೋಯ್ತು, ಏನು ಬರೋದಿಲ್ಲ. ಎಂಥ ಒಂದು ಪ್ರೇಯರ್. ಒಂದು ಸಲ ಯಾರಾದರೂ ಪ್ರೇಯರ್ ವಾರಿಯರ್ಸ್ ಸಿಕ್ಕಿದ್ರೆ ಒಂದು ಕಾಲ್ ಮಾಡಿ ಕೇಳಿ ಏನು ಮಾಡೋದು ಅಂತ ಅವರಿಗೆ ಒಪ್ಪಿಸಿ ಬಿಡೋಣ ಅಂತ ಯಾರಾದರೂ ಒಬ್ಬರು, ನನಗೇನೋ ಅಥವಾ ಫಾದರ್ ಫ್ರಾಂಕ್ಲಿನೋ, ವಿಲಿಯಂ ಬ್ರದರೋ, TK ಜಾರ್ಜ್ ಬ್ರದರೋ, ಫಾದರ್ ರೋಮನ್ ಪಿಂಟನೋ, ಫಾದರ್ ಪಿಯೂಸೋ, ಯಾರು ಪ್ರೇಯರ್ ವಾರಿಯರ್ಸ್ ಸಿಗ್ತಾರೆ ಅವರಿಗೆ ಅವರ ನಂಬರ್, ಯಾರ್ದು ನಂಬರ್ ಸಿಗ್ತದೆ ಅವರಿಗೆ ಒಂದು ಕಾಲ್ ಮಾಡೋದು, ಎಲ್ಲ ಕಷ್ಟಗಳನ್ನ ಹೇಳೋದು. ಅವರೊಂದು ಪ್ರೇಯರ್ ಮಾಡ್ತಾರೆ. ಆ ಪ್ರೇಯರ್ ಸರಿಯಾಗಿಲ್ಲ, ಇನ್ನೊಬ್ಬರಿಗೆ ಪ್ರೇಯರ್ ಹಚ್ಚು, ಅದು ಸರಿಯಾಗಿಲ್ಲ, ಮತ್ತೊಬ್ಬರಿಗೆ ಪ್ರೇಯರ್ ಮಾಡು, ಅದು ಸರಿಯಾಗಿಲ್ಲ. ಕೊನೆಗೆ ಅಯ್ಯೋ, ಯಾಕೆ ಈ ಜೀವನ? ಯಾರ ಹತ್ರ ಪ್ರೇಯರ್ ಮಾಡಿಸ್ಕೊಂಡ್ರು ಏನೂ ಆಗ್ತಾಯಿಲ್ಲ. ದೇವರಿಗೆ ಅವರದೇ ಆದ ಒಂದು ಸಮಯ ಇದೆ. ದೇವರಿಗೆ ಅವರದೇ ಆದ ಒಂದು ಸಮಯ ಇದೆ. ನೀನು ಕೂರ್ಲಿಕ್ಕೆ ಒಂದು ಕಾಲ, ನಿಲ್ಲಿಕ್ಕೆ ಒಂದು ಕಾಲ, ನಗ್ಲಿಕ್ಕೆ ಒಂದು ಕಾಲ, ಮಲಗಲಿಕ್ಕೆ ಒಂದು ಕಾಲ, ಓಡ್ಲಿಕ್ಕೆ ಒಂದು ಕಾಲ ಅಂತ ಹೇಳಿದ ದೇವರಿಗೆ ನಿನ್ನ ಜೀವನದಲ್ಲಿ ಒಂದು ಕೆಲಸ ಕೊಡ್ಲಿಕ್ಕೆ, ನಿನ್ನ ಜೀವನದಲ್ಲಿ ಒಂದು ವಿವಾಹ ಆಗ್ಲಿಕ್ಕೆ, ನಿನ್ನ ಜೀವನದಲ್ಲಿ ಅದ್ಭುತಗಳು ಸಂಭವಿಸಲಿಕ್ಕೆ ಕೂಡ ಒಂದು ಕಾಲವನ್ನು ದೇವರು ಇಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಹೌದು ಪ್ರಿಯರೇ, ನಿನ್ನ ಜೀವನದಲ್ಲಿ ಅದ್ಭುತ ಸಂಭವಿಸ್ತದೆ. ನೀನು ವಿಶ್ವಾಸಿಸು ಸಾಕು, ನೀನು ವಿಶ್ವಾಸಿಸು. ಏನು ನಿನಗೆ ಆಗಬೇಕು ದೇವರಿಗೆ ಗೊತ್ತು. ನೋಡಿ 100 ವರ್ಷದಲ್ಲಿ ಅಬ್ರಹಾಮನಿಗೆ ಒಂದು ಮಗು ಹುಟ್ಟಿತು. ಸಾರಾಳಿಗೆ ವಯಸ್ಸಾಗಿತ್ತು, ಮುಟ್ಟು ನಿಂತೋಗಿತ್ತು. ಅವಳು ನಗ್ತಾಳೆ, ಅಯ್ಯೋ ನನಗೆ ಈ ವಯಸ್ಸಲ್ಲಿ ಒಂದು ಮಗು ಆಗ್ತದ?
ಅದಕ್ಕೆ ಅವಳು ಹಾಗರ್ನ ಕೊಟ್ಲು, ತನ್ನ ದಾಸಿಯನ್ನೇ ಬಿಟ್ಟು ಕೊಟ್ಲು ಅಬ್ರಹಾಮನಿಗೆ, ಇವಳ ಮುಖಾಂತರ ಆದರೂ ನೀನೊಂದು ಮಗು ಪಡಿ ಅಂತ. ಆದರೆ ಅಬ್ರಹಾಮ ತುಂಬ ಕಾನ್ಫಿಡೆಂಟಲ್ಲಿದ್ದ, ಅದಕ್ಕೆ ಅವನನ್ನು ವಿಶ್ವಾಸದ ಪಿತಾಮಹ ಅಂತ ಹೇಳಿದ್ದು. ಅದೇ ರೀತಿಯಲ್ಲಿ ನಮ್ಮ ದಾವೀದ 7 ಸಾರಿ ಪ್ರಾರ್ಥಿಸ್ತಾ ಇದ್ದ, ಅದಕ್ಕೆ ಒಂದು ಕುರಿಗಾಯಿಯಾದ ಅವನನ್ನು ದೇವರ ಅರಸನನ್ನಾಗಿ ಮಾರ್ಪಡಿಸಿದ್ದು. ಹೌದು ಪ್ರಿಯರೇ, ಬೆಸ್ತನಾಗಿದ್ದ ಪೇತ್ರನನ್ನು ಸಭೆಯ ಬಂಡೆಯನ್ನಾಗಿ ಮಾಡಿದ ದೇವರಿಗೆ ನೀನು ಯಾವ ಅವಸ್ಥೆಯಲ್ಲಿರು, ನೀನು ಯಾವ ವ್ಯವಸ್ಥೆಯಲ್ಲಿರು, ದೇವರಿಗೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ನಿನ್ನನ್ನು ಉನ್ನತ ಮಟ್ಟಕ್ಕೆ ತರಲಿಕ್ಕೆ ದೇವರಿಗೆ ಸಾಧ್ಯ. ನೀನು ವಿಶ್ವಾಸಿಸು. ಏಕೆಂತ ಹೇಳಿದ್ರೆ ನಿನ್ನ ಜೀವನದಲ್ಲಿ ಈಗ ಏನು ಸಂಭವಿಸ್ತಾ ಇದೆಯೋ ಅವರು ಅವರ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ನೀನು ಸುರಿಸುವ ಎಲ್ಲ ಕಣ್ಣೀರನ್ನು ಅವರ ಬುದ್ದಲಿಯಲ್ಲಿ ಶೇಖರಿಸಿಟ್ಟಿದ್ದಾರೆ. ನಿನ್ನ ಎಲ್ಲ ನೋವುಗಳು ಅವರಿಗೆ ಗೊತ್ತು. ನಿನ್ನ ಕಷ್ಟದ ಸಮಯದಲ್ಲಿ ಅವರನ್ನು ನಿನ್ನನ್ನು ಹೊತ್ತು ತಿರುಗುತ್ತಾ ಇದ್ದಾರೆ, ಹೊತ್ತು ನಡೀತಾ ಇದ್ದಾರೆ. ಅದನ್ನು ನಂಬು ನೀನು. ನನ್ನ ಜೊತೆ ನನ್ನ ಯೇಸು ಇದ್ದಾರೆ, ನನ್ನ ಕಣ್ಣೀರು ಒರೆಸ್ತಾ ಇದ್ದಾರೆ ನನ್ನ ಯೇಸು, ನನ್ನ ನೋವು ನಿರಾಶೆಯನ್ನು ತೆಗೆದು ಹಾಕ್ತಾ ಇದ್ದಾರೆ. ನನ್ನ ಕುಟುಂಬದ ನಾಯಕ ಯೇಸು ಆಗಿದ್ದಾರೆ, ನನ್ನ ಸಮಾಧಾನದ ಪ್ರಭು ಯೇಸು ಆಗಿದ್ದಾರೆ, ನನ್ನ ಜೀವನದ ಒಡೆಯ ಯೇಸು ಆಗಿದ್ದಾರೆ, ನನ್ನ ಮಕ್ಕಳ ಟೀಚರ್ ಯೇಸು ಆಗಿದ್ದಾರೆ. ನನ್ನ ದೇವರು ನನ್ನ ಪೂರೈಸುವ ದೇವರು, ನನಗೆ ಕೊಡುವ ದೇವರು, ನನಗೆ ಒದಗಿಸುವ ದೇವರು ಅಂತ ಹೇಳಿ ನಂಬುವ. ನೋಡಿ, ಯಾರೋ ಹೇಳಿದ್ರು ಆ ರಕ್ತಸ್ರಾವದ ಸ್ತ್ರೀಗೆ, 12 ವರ್ಷಗಳಿಂದ ರಕ್ತಸ್ರಾವ ಇದರಲ್ಲಿ ಕಾಯಿಲೆಯಲ್ಲಿ ಒದ್ದಾಡ್ತಾ ಇದ್ದ ಆ ಮಗಳು, ಎಲ್ಲ ಬೈಬಲ್ ವಾಕ್ಯ ಹೇಳುತ್ತೆ, ಎಲ್ಲ ಹಣವನ್ನು ಅವಳು ವೈದ್ಯರಿಗಾಗಿ ಪೋಲು ಮಾಡಿದ್ಲು, ವೇಸ್ಟ್ ಮಾಡಿದ್ಲು. ಎಷ್ಟೋ ಮೆಡಿಸಿನ್ಸ್ ತಗೊಂಡ್ಲು, ಎಷ್ಟೋ ಸಲ ಅಡ್ಮಿಟ್ ಆದ್ಲು, ಎಷ್ಟೋ ಇಂಜೆಕ್ಷನ್ಸ್ ತಗೊಂಡ್ಲು, ಎಷ್ಟೋ ಟ್ಯಾಬ್ಲೆಟ್ಸ್ ತಗೊಂಡ್ಲು, ಎಷ್ಟೋ ಸಿರಪ್ಸ್ ತಗೊಂಡ್ಲು. ಏನು ಪ್ರಯೋಜನ ಆಗಿಲ್ಲ. ಯಾರೋ ಹೇಳಿದ್ರು, ಯೇಸು ಸತ್ತ ಲಾಜರ್ನಿಗೆ ಜೀವ ಕೊಟ್ಟರು ಕಣೆ. ಯೇಸು ಆ ಹುಟ್ಟು ಕುರುಡ ಬಾರ್ತಿಮೇಯ ಅಲ್ವಾ, ಅವರಿಗೆ ಕಣ್ಣು ಕೊಟ್ಟರು. ಯೇಸು ಕುಂಟರಿಗೆ ಕಾಲು ಕೊಟ್ಟರು. ಯೇಸು ಮೂಗರಿಗೆ ಬಾಯಿ ಬರುವಂಗೆ ಮಾಡಿದ್ರು. ಯೇಸು ಕುಷ್ಠರೋಗಿಗಳಿಗೆ ಸೌಖ್ಯ ಕೊಟ್ಟರು. ಇವಳು ಹೌದಾ, ಹಂಗೆಲ್ಲ ನಡೀತದ? ಹ್ಞೂ ಕಣೆ, ನೀನು ಹೋಗು ಒಂದ್ಸಲ. ಹೆಂಗೆ ಆಗಿದೆಯಾ ನಾವು ಊಹಿಸ್ಬೋದು. 12 ವರ್ಷದಿಂದ ಪಿರಿಯಾಡಿಕಲ್ ಪ್ರಾಬ್ಲಮಲ್ಲಿ, ರಕ್ತಸ್ರಾವದಲ್ಲಿ, ಬ್ಲೀಡಿಂಗ್ ಪ್ರಾಬ್ಲಮಲ್ಲಿ ಒಂದು ಹೆಣ್ಣು ಮಗಳು ಕಷ್ಟಪಡ್ತಾ ಇದ್ರೆ, ನರಳುತ್ತಾ ಇದ್ರೆ ಅವಳ ಅವಸ್ಥೆ ಯಾವ ರೀತಿ ಇರ್ತದೆ ಅಂತ ನಮಗೆ ಊಹಿಸ್ಬೋದು. ಬರೀ ಒಂದು ಅಸ್ಥಿ ಪಂಜರ, ಅದರ ಮೇಲೆ ಸುತ್ತಿದ ಒಂದು ಚರ್ಮ. ಅವಳು ವಿಶ್ವಾಸಿಸಿದ್ಲು, ಅವಳು ನೋಡಿದ್ಲು, ಯೇಸು ಒಂದು ಕಡೆ ಇದ್ದಾರೆ ಅಂತ ಅವಳಿಗೆ ಗೊತ್ತಾಯಿತು. ಅವಳು ಓಡಿದ್ಲು ಅಲ್ಲಿಗೆ, ನನ್ನ ಯೇಸಪ್ಪ ಇದ್ದಾರೆ ಅಲ್ಲಿ ಅಂತ ಓಡಿದ್ಲು. ಅಲ್ಲಿ ನೋಡಿದ್ರೆ ಫುಲ್ ಜನ. ಇವಳಿಗೆ ಹೋಗೋಕ್ಕಾಗಲ್ಲ. ಒಂದು ಬ್ಲೀಡಿಂಗ್ ಪ್ರಾಬ್ಲಮ್ ಇರೋ ಒಂದು ಹೆಂಗಸು ಮನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ. ಜನ ನೋಡಿದರೆ ಅವಳಿಗೆ ಶಿಕ್ಷೆ ಆಗುತ್ತೆ, ತೊಂದರೆ ಆಗುತ್ತೆ. ಅವಳೇನು ಮಾಡಿದ್ಳು, ಆ ಜನ ಜಂಗುಳಿಯ ಮಧ್ಯದಲ್ಲಿ ನುಸುಳ್ಕೊಂಡು ಹೀಗೆ ಮೆಲ್ಲೆ ಹೋಗಿ ಪಕ್ಕಕ್ಕೋದ್ಲು. ಯೇಸುವನ್ನು ಮುಟ್ಟಬೇಕು ಅಂತ ದಾಹ. ಅಷ್ಟೊತ್ತಿಗೆ ಯಾರೋ ಯೇಸುವನ್ನು ಹಿಡ್ಕೊಂಡ್ಬಿಡ್ತಾರೆ, ಯಾರೋ ಯೇಸುವನ್ನು ಮುಟ್ಟುತ್ತಾರೆ, ಯಾರೋ ಯೇಸುವನ್ನು ತಳ್ತಾರೆ. ಇವಳಿಗೇನು ಮಾಡೋಕ್ಕಾಗ್ತಾ ಇಲ್ಲ. ಹಿಂಗೇ ಓದ್ಲು, ಮೆತ್ತಗೆ ಓದ್ಲು, ಬೆಳ್ಳಗೆ ಓದ್ಲು. ಆ ಸೈಡಲ್ಲಿ ಹೋಗಿ ಅವರು ಹಾಕಿದ್ದ ಶಾಲಿನ ಅಥವಾ ಅವರು ಹಾಕಿದ್ದ ಅಂಗಿಯ ಬಟ್ಟೆಯ ಆ ತುದಿಯನ್ನು, ಆ ಟಿಪ್ಪನ್ನು ಹೀಗೆ ಮುಟ್ಟಿದ್ಲು. ಒಮ್ಮೆ ಹೀಗೆ ಕಷ್ಟಪಟ್ಟು ಮುಟ್ಟಿದಾಗ ಒಂದು ತುದಿ ಸಿಕ್ತು ಅವಳಿಗೆ, ಅವಳು ಮುಟ್ಟಿದ್ಳು. ತಕ್ಷಣ ಯೇಸುವಿನಿಂದ ದಿವ್ಯ ಶಕ್ತಿ, ಸೌಖ್ಯದ ಶಕ್ತಿ ಆ ಮಗಳ ಮೇಲೆ ಹರಿದು ಹೋಯಿತು. 12 ವರ್ಷದಿಂದ ನರಳುತ್ತಾ ಇದ್ದಂತಹ ಆ ಮಗಳಿಗೆ ಸೌಖ್ಯ ಸಿಕ್ತು. ನೀನು ನರಳುತ್ತಾ ಇರ್ಬೋದು, ಯೇಸುವನ್ನು ಮುಟ್ಟು. ಯೇಸುವಿಗಾಗಿ ದಾಹಗಳು. ನೀನು ಕಣ್ಣೀರಾಗ್ತಾ ಇರ್ಬೋದು, ನೀನು ನೋವು ಪಡ್ತಾ ಇರ್ಬೋದು. ಯೇಸುವಿಗಾಗಿ ದಾಹಗಳು ಪೂರ್ಣ ಹೃದಯದಿಂದ, ಅಲ್ಪ ವಿಶ್ವಾಸದಲ್ಲಿ ಅಲ್ಲ. ಪೇತ್ರ ನೋಡಿ, ನೀರಿನ ಮೇಲೆ ಯೇಸುನ ಕೈ ಹಿಡ್ಕೊಂಡು ನಡೆಯುವಾಗ ಅವನು ಯಾವಾಗ ಸಮುದ್ರವನ್ನು ನೋಡಿಲ್ವೋ ನೆಟ್ಟಗೆ ನಡೆದ. ಸಮುದ್ರವನ್ನು ನೋಡಿದಾಗ ಅವನು ಭಯಪಟ್ಟ. ಲೋಕವನ್ನು ನೋಡಕ್ಕೆ ಹೋಗಬೇಡಿ, ಲೋಕದ ಶಕ್ತಿಯನ್ನು ನೋಡಕ್ಕೆ ಹೋಗಬೇಡಿ. ಯೇಸುವನ್ನು ಮಾತ್ರ ನೋಡಿ. ಯೇಸಪ್ಪ ಅಂತ ಕರೀರಿ, ಯೇಸುವೇ ಅಂತ ಕರೀರಿ. ಅವ್ರನ್ನ ಮುಟ್ಟಿ, ಅವರು ನಿಮ್ಮನ್ನು ಮುಟ್ಟುತ್ತಾರೆ, ಅವರು ನಿಮ್ಮನ್ನು ಅಪ್ಪಿಕೊಳ್ತಾರೆ. ನಿಮಗೇನು ಬೇಕು ಎಲ್ಲವನ್ನು ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಕಣ್ಣುಗಳನ್ನ ಮುಚ್ಚಿ
ಎದೆ ಮೇಲೆ ಕೈ ಇಟ್ಟು ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ಸ್ವಾಮಿ. ಸ್ತುತಿಗಳ ಮಧ್ಯೆ ಜೀವಿಸುವ ದೇವನೇ, ಸ್ತುತಿಗೆ ಯೋಗ್ಯನು ಪಾತ್ರನೂ ಆದ ಪ್ರಭು ಯೇಸುವೆ, ನಮ್ಮ ಕುಟುಂಬವನ್ನು, ನಮ್ಮ ಜೀವನವನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ಯೇಸುವೆ. ನಮ್ಮ ಕುಟುಂಬದಲ್ಲಿರುವ ಎಲ್ಲ ರೋಗ ಬಾಧೆಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಕಷ್ಟ, ನೋವುಗಳು, ತೊಂದರೆಗಳು, ನಿರಾಶೆಗಳು, ವೇದನೆಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ. ಕರುಣೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರ ಅಭಿಷೇಕ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ನಿಮ್ಮ ಕೃಪೆಯಿಂದ ನಾವು ತುಂಬಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಸ್ವರ್ಗದ ದ್ವಾರ ತೆರೆಯಲ್ಪಡಲಿ, ಅಭಿಷೇಕ ಇಳಿದು ಬರಲಿ. ಎಲ್ಲ ಬಂಧನಗಳು, ಕಟ್ಟುಗಳು, ರೋಗಗಳು, ಬಾಧೆಗಳು, ಅಸ್ವಸ್ಥತೆಗಳು, ಬಲಹೀನತೆಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ದೇಹಾತ್ಮ, ಮನಸ್ಸನ್ನು, ಕುಟುಂಬವನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ ಸ್ವಾಮಿ. ಪರಿಶುದ್ಧಾತ್ಮರ ಶಕ್ತಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ತುಂಬಿ ಹರಿಯುತ್ತಿರುವುದಕ್ಕಾಗಿ ಸ್ತೋತ್ರ. ಅಮ್ಮ ಮಾತೆಯೇ ಪ್ರಾರ್ಥಿಸಿರಿ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್.